ಯಕ್ಷಗಾನದ ಅರ್ಥಧಾರಿ, ವೇಷಧಾರಿ, ಸಂಘಟಕ, ನಿರ್ದೇಶಕ. ನಾನು ಉಜಿರೆ ಅಶೋಕ ಭಟ್. ನಮ್ಮ ಮುಂದೆ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳಿದ್ದಾರೆ. ತಾಂತ್ರಿಕ ವಿಭಾಗ, ವೈದಿಕ ವಿಭಾಗ, ಸನಾತನ ಸಂಸ್ಕೃತಿಯ ಆಧ್ಯಾತ್ಮಿಕ ವಿಧಾನ ವಿಚಾರಗಳು, ಹಿಂದೂ ವಿಚಾರಧಾರೆಯಲ್ಲಿ ಪ್ರಖರ ವಾಗ್ಮಿಗಳು ಮತ್ತು ಆಧ್ಯಾತ್ಮದ ಚಿಂತಕರು. ಅವರ ಜೊತೆಗೆ ಗುರುಮೌಢ್ಯ ಮತ್ತು ಶುಕ್ರಮೌಢ್ಯದ ಬಗೆಗೆ ಅದರ ಸಾಧಕ ಬಾಧಕಗಳನ್ನು ಅವರಿಂದ ನಾವು ಕೇಳಿ ತಿಳ್ಕೊಳ್ಳೋಣ. ತಂತ್ರಿಗಳೇ, ತಮಗೆ ಅನಂತ ಪ್ರಣಾಮಗಳು. ಪ್ರಧಾನವಾಗಿ ನಮಗೆ ಗುರುಮೌಢ್ಯ ಮತ್ತು ಶುಕ್ರಮೌಢ್ಯ ಅಂತ ಎರಡು ಕಾಣುವಂತಹದ್ದು. ಅದು ಶುಭ ಕಾರ್ಯಕ್ರಮಗಳಿಗೆ, ಶುಭ ಶೋಭನಾದಿಗಳಿಗೆ, ಪ್ರಧಾನವಾಗಿ ಮದುವೆ ಮತ್ತು ಉಪನಯನ, ಇದಕ್ಕೆ ಮೌಢ್ಯ ಕಾಲದಲ್ಲಿ ಮಾಡಬಾರದು ಅಂತ ಉಂಟು. ಇದು ಯಾಕೆ ಮಾಡಬಾರದು ಮತ್ತು ಶುಕ್ರಮೌಢ್ಯ ಮತ್ತು ಗುರುಮೌಢ್ಯ ಇದರ ವ್ಯತ್ಯಾಸಗಳ ಬಗೆಗೆ ತಮ್ಮಿಂದ ಕೇಳುವ ಕುತೂಹಲ ಇದೆ. ಶಾಸ್ತ್ರದಲ್ಲಿ ಗುರುವಿನ ಬಗ್ಗೆ ಇರುವಂಥ ಒಂದು ಕಲ್ಪನೆ, ಅದನ್ನು ಜ್ಯೋತಿಷಾಸ್ತ್ರ ಹೇಳ್ತದೆ. ಸರ್ವೇಶ್ವರಾಣಂ ದಿಷಣೆ ಅಸ್ತಿ ನಿತ್ಯಂ ಸಾನ್ನಿಧ್ಯವಸ್ಮಾತ್ ದಿಷಣೆ ಅನುಕೂಲೆ ಪ್ರಾಯೋನುಕೂಲ ಸಕಲಾಶ್ಚ ದೇವ ಸತ್ಪ್ರಾದಿಕೂಲ್ಯೇ ಸದಿನಾನುಕೂಲ ಅಂತ. ಅಂದರೆ ಅರ್ಥ, ಸರ್ವೇಶ್ವರ ಕಾರಕನಾಗಿರುವಂಥ ಗುರು ಅನುಕೂಲಸ್ಥನಾಗಿದ್ದಾನೆ ಅಂತಾದರೆ ಪ್ರಾಯಶಃ ಎಲ್ಲ ಗ್ರಹರು ಕೂಡ ಅನುಕೂಲರಾದಂತೆಯೇ ಒಂದು ವೇಳೆ ಯಾವುದಾದರೂ ಗ್ರಹರು ಪ್ರತಿಕೂಲದಲ್ಲಿದ್ದರೂ ಕೂಡ ಅವರನ್ನು ಅನುಕೂಲಕ್ಕೆ ತರುವಂಥ ಪರಿಪೂರ್ಣವಾಗಿರುವಂಥ ಶಕ್ತಿ ಸರ್ವೇಶ್ವರ ಕಾರಕನಾಗಿರುವಂಥ ಗುರುವಿಗಿದೆ ಅಂತ. ಆದ ಕಾರಣ ಗುರುವಿಗೆ ಮೌಢ್ಯ ಬಂತು ಅಂತಾದರೆ ಒಟ್ಟು ನಮ್ಮ ಎಲ್ಲ ಆಚರಣೆಗಳು ಅದು ಕತ್ತಲಿನಲ್ಲಿ ಮಾಡಿದಂತೆ ಆಗ್ತದೆ, ಅದನ್ನು ಮಾಡಬಾರ್ದು ಅಂತ ಹೇಳುವಂಥ ವಿಧಿ ಇದೆ. ಜ್ಯೋತಿಷಾಸ್ತ್ರದಲ್ಲಿ ಶುಭಗ್ರಹರು ಮತ್ತು ಪಾಪಗ್ರಹರು ಅಂತ ವಿಂಗಡಣೆ ಇದೆ. ಆ ಶುಭಗ್ರಹರು ಗುರು, ಶುಕ್ರ, ಅದೇ ರೀತಿ ಚಂದ್ರ, ಬುಧ, ಈ 4 ಗ್ರಹರು ಶುಭಗ್ರಹರು. ಅದರಲ್ಲಿ ಗುರುವಿಗೆ ಮೌಢ್ಯ ಬಂದರೆ ಮತ್ತೆ ಯಾವ ಕಾರ್ಯವೂ ಕೂಡ ಮಾಡುವಂತಿಲ್ಲ. ಆದರೆ ಶುಕ್ರ ಪ್ರತ್ಯೇಕವಾಗಿ ಕಳತ್ರಕಾರಕ ಅಂತ ಗುರುತಿಸಲ್ಪಟ್ಟದ್ದು. ನಮ್ಮ ಕೌಟುಂಬಿಕವಾಗಿರುವಂಥ ವಿಚಾರಗಳಿಗೆ ಯಾವತ್ತೂ ಕೂಡ ಅಧಿದೇವತೆಯಾಗಿರುವಂಥದ್ದು ಶುಕ್ರ. ಹಾಗಿರೋ ಕಾರಣ ಆ ಕಳತ್ರಕಾರಕನಿಗೆ ಮೌಢ್ಯ ಬಂದ ಸಂದರ್ಭದಲ್ಲಿ ನಮ್ಮ ಕೌಟುಂಬಿಕವಾಗಿರುವಂಥ ಸಂಸ್ಕಾರಗಳು, ವಿವಾಹ, ಉಪನಯನ, ಸೀಮಂತ, ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಇಂತಹ ಕೌಟುಂಬಿಕವಾಗಿರುವಂಥ ಕ್ರಿಯಾದಿಗಳು ಮಾಡಬಾರದು ಎಂಬುದು ವಿಧಿ. ಆದರೆ ಇವತ್ತು ನಮ್ಮ ಸಮಾಜದ ಪರಿಸ್ಥಿತಿ ಹೇಗಿದೆ ಅಂದರೆ ರಾಹುಕಾಲ, ಭರಣಿ ಕೃತಿಗೆ, ಮೌಢ್ಯ ಇದರ ಬಗ್ಗೆ ನಮ್ಮಲ್ಲಿ ಯಾವುದೇ ರೀತಿಯ ಅರಿವುಗಳಿಲ್ಲದೆ ಇರುವ ಕಾರಣ ಎಲ್ಲದಕ್ಕೂ ನಾವು ಮತ್ತು ಒಂದೇ ರೀತಿಯ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಉದಾಹರಣೆಗೆ ರಾಹುಕಾಲ ಪಂಚಾಂಗದಲ್ಲಿ ಬರುವಂಥ ಸಂದರ್ಭದಲ್ಲಿ ಬೆಳಿಗ್ಗೆ 6 ಗಂಟೆ ಎಂಬ ಸ್ಥೂಲಮಾನದಲ್ಲಿದೆ ಅಂತ ಅವರು ಹೇಳ್ತಾರೆ. ಅಂದರೆ ಅದರ ಅರ್ಥ 6 ಗಂಟೆಗೆ ಸೂರ್ಯೋದಯ ಅಂತ ಹೇಳುವ ಸ್ಥೂಲಮಾನದಲ್ಲಿ ಅದಿರುವುದು. ನಾವು ಅದನ್ನು ಲೆಕ್ಕ ತೆಗೆಯುವಂಥ ಸಂದರ್ಭದಲ್ಲಿ ಆ ದಿವಸ ಸೂರ್ಯೋದಯ ಎಷ್ಟು ಗಂಟೆಗೆ ಅಷ್ಟು ನಿಮಿಷವನ್ನು ನಾವು ಸೇರಿಸಿಕೊಳ್ಬೇಕಾಗ್ತದೆ. ಆದರೆ ಇವತ್ತು ಹೆಚ್ಚಿನವರು ಕೂಡ ಅವರ ಮತ್ತು ಡೈರಿಯಲ್ಲಿ ಬರೆದಿರ್ತದೆ ಸೋಮವಾರ ಎಷ್ಟು ಗಂಟೆಗೆ ರಾಹುಕಾಲ, ಮಂಗಳವಾರ ಎಷ್ಟು ಗಂಟೆಗೆ ಅಂತ, ಅದನ್ನೇ ಆಚರಿಸಿಕೊಂಡು ಬರ್ತಾರೆ. ಸರಿಯಾಗಿ ನೋಡಿದರೆ ನಾವು ರಾಹುಕಾಲ ಅಂತ ಯಾವುದನ್ನು ಗಣನೆಗೆ ತೆಗೆದುಕೊಂಡಿದ್ದೇವೋ ನಮ್ಮ ಲೆಕ್ಕಾಚಾರ ತಪ್ಪಿ ನಾವು ರಾಹುಕಾಲದಲ್ಲೇ ಎಲ್ಲವನ್ನು ಕೂಡ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹೀಗೆ ನಮ್ಮಲ್ಲಿ ಇದರ ಅರಿವುಗಳು ಕಡಿಮೆ ಇರುವ ಕಾರಣ ಇವತ್ತು ನಮ್ಮಂಥ ಧಾರ್ಮಿಕ ರಂಗದಲ್ಲಿ ಇರುವವರು ಕೂಡ ಒಬ್ಬ ಯಜಮಾನ ಮಾಡಿಸುವಂಥ ಯಜಮಾನನಿಗೆ ಅದು ಶುಕ್ರಮೌಢ್ಯ ಆಗಿದ ಕಾರಣ ಆಗ ಪ್ರತಿಷ್ಠೆ ಬೇಡ ಅಂತ ಹೇಳುವಂಥ ಭಾವನೆ ಬಂತು ಅಂತಾದರೆ ನಾವು ಅನಿವಾರ್ಯವಾಗಿ ನಾವು ಅದನ್ನು ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಎಲ್ಲಿವರೆಗೆ ಮುಟ್ಟಿದೆ ಅಂದರೆ ಈಗ ನಮ್ಮ ಇಲ್ಲಿ ಪ್ರಚಲಿತವಾಗಿರುವಂಥ ಶಾಸ್ತ್ರಸಿದ್ಧ ಪಂಚಾಂಗ ಆಗಲಿ ಅಥವಾ ವೈಜಯಂತಿ ಪಂಚಾಂಗ ಆಗಲಿ ಅಥವಾ ಉಡುಪಿ ಅಷ್ಟಮಠದಿಂದ ಮುದ್ರಿತವಾಗುವಂಥ ಪಂಚಾಂಗದಲ್ಲಿಯೂ ಕೂಡ ಶುಕ್ರ ಮೌಢ್ಯದಲ್ಲಿ ಯಾವುದೇ ರೀತಿಯ ದೇವತಾ ಪ್ರತಿಷ್ಠೆಯ ಮುಹೂರ್ತವನ್ನು ಕೊಡುವುದಿಲ್ಲ. ಯಾಕೆಂದರೆ ಸಮಾಜದಲ್ಲಿ ಅದರ ಬಗ್ಗೆ ಅಪಸ್ವರ ಇದೆ ಎಂಬ ಭಾವನೆಯಿಂದ. ಆದರೆ ತಾತ್ವಿಕವಾಗಿ ಚಿಂತನೆ ಮಾಡುವಾಗ ಶುಕ್ರ ಮೌಢ್ಯದಲ್ಲಿ ಎಲ್ಲ ದೇವತಾ ಕಾರ್ಯವನ್ನು ಮಾಡಬಹುದು, ದೇವತಾ ಪ್ರತಿಷ್ಠೆಯನ್ನು ಕೂಡ ಮಾಡಬಹುದು. ಗುರುಮೌಢ್ಯದಲ್ಲಿ ಮಾತ್ರ ಯಾವತ್ತೂ ಕೂಡ ಯಾವುದನ್ನು ಕೂಡ ಮಾಡಬಾರದು ಎಂಬುದು ವಿಧಿ. ಹಾಗಾದರೆ ಗುರು ಕತ್ತಲೆಯಲ್ಲಿದ್ದಾಗ ಯಾವುದು ಮಾಡಲಿಕ್ಕಿಲ್ಲ ಅಂತ ತಾವು ಸ್ಪಷ್ಟಪಡಿಸಿದ್ರಿ. ಶುಕ್ರಗ್ರಹ ಕಳತ್ರಕಾರಕ, ಹಾಗನ ಕೌಟುಂಬಿಕವಾದ ವಿಚಾರಗಳಿಗೆ ತಾವೊಂದು ಮಾತು ಹೇಳಿದ್ರಿ. ಈಗ ಪಂಚಾಂಗಗಳಲ್ಲಿ ಮುಹೂರ್ತ ಯಾಕೆ ಇಲ್ಲ ಅಂದರೆ ಶಾಸ್ತ್ರಕ್ಕಿಂತ ರೂಢಿ ಬಲವತ್ತರವಾದದ್ದು. ರೂಢಿಯಲ್ಲಿಲ್ಲ, ಶಾಸ್ತ್ರಾತ್ ರೂಢಿರ್ ಬಲಿಯಸಿ ಅಂತ ಒಂದು ತಮ್ಮಂಥ ವಿದ್ವಾಂಸರು ಪ್ರಪಂಚಕ್ಕೆ ಸಂದೇಶವನ್ನು ಹೇಳಿದ್ದೀರಿ. ಈಗ ಇನ್ನೊಂದು ನನಗೆ ಪ್ರಶ್ನೆ ಬರುವಂತಹದ್ದು,
ಉದಾಹರಣೆಗೆ ಮಗುವನ್ನು ತೊಟ್ಲಿಗೆ ಹಾಕುವಂತಹದ್ದು, ನಾಮಕರಣವ, ಪೂರ್ವ ಷೋಡಶ ಸಂಸ್ಕಾರಗಳಲ್ಲಿ ಬರುವಂಥ ಕೆಲವು ಸಂಗತಿಗಳಿದ್ದಾವೆ. ಉದಾಹರಣೆಗೆ ಈಗ ಸೀಮಂತೋನ್ನಯನ, ಈ ಕಾರ್ಯಕ್ರಮಗಳು ಆ ತಿಂಗಳಿನಲ್ಲಿ ಆಗಬೇಕು. ಉದಾಹರಣೆಗೆ 7ನೇ ತಿಂಗಳಲ್ಲಿ ಆಗಬೇಕು, ಮಗು ಹುಟ್ಟಿ ಇಂತಿಷ್ಟನೇ ದಿವಸದಲ್ಲಿ ತೊಟ್ಟಿಲಿಗೆ ಹಾಕೋದು ಆಗಬೇಕು, ಅಥವಾ ಕರ್ಣವೇದ ಆಗಬೇಕು, ಇಂಥದ್ದುಂಟು. ಇದು ಮೌಢ್ಯಕಾಲ ಬಂದಾಗ ಹೇಗೆ ಮಾಡಬಹುದು ಅಂತ ತಾವು ಹೇಳ್ತೀರಿ? ನಮ್ಮ ಶಾಸ್ತ್ರದಲ್ಲಿ ಅತ್ಯಂತ ಅನಿವಾರ್ಯವಾಗಿ ನಾವು ಒಂದು ಮುಹೂರ್ತವನ್ನು ಗಣಿಸಬೇಕಾಗಿ ಬಂದರೆ ಅಲ್ಲಿ ಯಾವ ಎಲ್ಲ ಸಮಯ ವೈರುಧ್ಯಗಳಿವೆಯೋ ಆ ಸಮಯ ವೈರುಧ್ಯಗಳಲ್ಲೇ ನಮಗೆ ಅನಿವಾರ್ಯವಾಗಿ ಮಾಡಬೇಕಾಗಿ ಬಂದರೆ ಮುಹೂರ್ತ ಪ್ರಾಯಶ್ಚಿತ್ತ ಅಂತ ಹೇಳುವಂಥ ವಿಧಿ ಇದೆ. ಆ ಮುಹೂರ್ತ ಪ್ರಾಯಶ್ಚಿತ್ತವನ್ನು ಮಾಡಿ ನಾವು ಆ ಪ್ರಕ್ರಿಯೆಯನ್ನು ಮಾಡಬಹುದು ಎಂಬುದು ಶಾಸ್ತ್ರದಲ್ಲಿ ಉಲ್ಲೇಖಿತವಾಗಿರುವ ಕಾರಣ ಸಾಧಾರಣ ನಾವು ಇಂಥ ಸಮಯವನ್ನು ನಾವು ವರ್ಜ್ಯ ಎಂಬ ನೆಲೆಯಲ್ಲಿ ನಾವು ಬೇಡ ಅಂತ ಇಟ್ಟರೂ ಕೂಡ ಅತ್ಯಂತ ಅನಿವಾರ್ಯತೆ ಬರುವಾಗ ಅದಕ್ಕೆ ಶಾಸ್ತ್ರೀಯವಾಗಿರುವಂಥ ಪ್ರಾಯಶ್ಚಿತ್ತವನ್ನು ಮಾಡುವುದರಲ್ಲಿ ಯಾವುದೇ ತಪ್ಪುಗಳಿಲ್ಲ. ಹಾಗಾದರೆ ಇಂತಹ ಅನಿವಾರ್ಯತೆಯಲ್ಲಿ ತಾವೀಗ ಹೇಳಿದ್ರಿ ನಾಮಕರಣ ಮಾಡುವಂಥದ್ದು, ಆವಾಗ ಅದಕ್ಕೊಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಮಾಡಬಹುದು. ಅದು ಈ ಮೌಢ್ಯ ಕಾಲದಲ್ಲಿ ಬರುವ ಕಾರಣ. ಇನ್ನೊಂದು ನಮಗೆ ಬರುವಂಥದ್ದು ಪ್ರಧಾನವಾಗಿ ದೇವತಾ ಪ್ರತಿಷ್ಠೆಗಳು. ದೇವತಾ ಪ್ರತಿಷ್ಠೆಗಳಿಗೆ ಈ ಮೌಢ್ಯ ಬಾಧಕವೋ ಇದ್ದರೆ ಹೇಗೆ ಅಥವಾ ಇಲ್ಲದಿದ್ದರೆ ಹೇಗೆ, ಇದು ತಾವು ಸ್ವಲ್ಪ ಅದನ್ನು ಸ್ಪಷ್ಟಪಡಿಸಿ. ಯಾಕೆಂದರೆ ತಾವು ತಂತ್ರಿಗಳು, ಆ ಕಾರಣದಿಂದ ತಮ್ಮ ಹತ್ರ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಈಗ ದೇವತಾ ಪ್ರತಿಷ್ಠೆಗೆ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗುರುಮೌಢ್ಯದಲ್ಲಿ ದೇವತಾ ಪ್ರತಿಷ್ಠೆಯನ್ನು ಮಾಡುವಂತಿಲ್ಲ. ಅತ್ಯಂತ ಅನಿವಾರ್ಯತೆ ಎಂಬುದು ದೇವತಾ ಪ್ರತಿಷ್ಠೆಯಲ್ಲಿ ಎಲ್ಲಿಯೂ ಕೂಡ ಬರುವುದಿಲ್ಲ. ಯಾಕೆಂದರೆ ನಾವು ಅತ್ಯಂತ ಪೂರ್ವದಲ್ಲಿ ನಿಗದಿ ಮಾಡಿಕೊಂಡಿರ್ತೇವೆ. ಆ ಎಲ್ಲ ಕಾರ್ಯಗಳನ್ನು ಪೂರ್ತೀಕರಿಸಿಕೊಂಡು ನಾವು ಮಾಡುವಂಥದ್ದು. ಕೌಟುಂಬಿಕವಾಗಿರುವಂಥ ಕಾರ್ಯಗಳಾಗುವಾಗ ಕೆಲವೊಂದು ಅನಿವಾರ್ಯವಾಗಿ ನಮಗೆ ಈಗ ನಿಜವಾಗಿ ಹುಟ್ಟಿದ 11ನೇ ದಿವಸ ದಶರಾತ್ರಿ ಕಳೆದ ಕೂಡಲೇ ಜಾತಕರ್ಮ ಆಗಿರಬೇಕು ಅಂತಲೇ ವಿಧಿ. ಯಾಕೆಂದರೆ ಆದರೆ ಮಾತ್ರ ಆ ತಂದೆ ತಾಯಿಗೆ ಪರಿಪೂರ್ಣವಾಗಿರುವಂಥ ಶುದ್ಧಿ ಬರ್ತದೆ ಅಂತ. ಅದು ಶುಕ್ರಮೌಢ್ಯದ ಕಾಲ. ಇನ್ನು 2 ತಿಂಗಳು ಕಾಯಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಈಗ ಲೌಕಿಕರಿಗೆ ತೊಂದರೆ ಇಲ್ಲ. ಆದರೆ ನಾನು ಹೇಳ್ತಾ ಇರುವಂಥದ್ದು ಈಗ ನನ್ನ ರೀತಿಯಲ್ಲಿ ಧಾರ್ಮಿಕವಾಗಿರುವಂಥ ಕರ್ತವ್ಯದಲ್ಲಿ ಇರುವವರಿಗೆ ನಮಗೆ ಜಾತಕರ್ಮ ಆಗದೆ ವಿನಃ ನಾನು ನನ್ನದಾಗಿರುವಂಥ ಕರ್ತವ್ಯವನ್ನು ಮಾಡುವಂತಿಲ್ಲ. ಆಗ ಶುಕ್ರಮೌಢ್ಯವಾದರೂ ಕೂಡ ನಾನು ಅನಿವಾರ್ಯವಾಗಿ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅದಕ್ಕೆ ಮುಹೂರ್ತ ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡಬಹುದು. ಆದರೆ ದೇವತಾ ಪ್ರತಿಷ್ಠೆ ಅಂತೂ ಗುರುಮೌಢ್ಯದಲ್ಲಿ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಬಹುದಾ ಅಂತ ಕೇಳಿದರೆ ಅದು ಸಾಧ್ಯವೇ ಇಲ್ಲ. ಅದು ನಾವು ದೇವತಾ ಪ್ರತಿಷ್ಠೆಗೂ ಕೂಡ ಇನ್ನು ಗುರುಮೌಢ್ಯ ಇಲ್ಲದ ಸಮಯ ಆಗಿದ್ದರೂ ಕೂಡ ನಮಗೆ ಪುರುಸೋತಿರೋ ದಿವಸ ಮಾಡುವಂತಿಲ್ಲ. ಪ್ರತಿಯೊಂದಕ್ಕೂ ಕೂಡ ನಾವು ಸರಿಯಾಗಿ ಗಣನೆಗೆ ತೆಗೆದುಕೊಳ್ಬೇಕು. ಉದಾಹರಣೆಗೆ ಪಂಚಾಂಗದಲ್ಲಿ ಮುಹೂರ್ತ ಇದೆ ಅಂತೇಳಿ ನಾವು ಅಂತಿಮ ನಿರ್ಣಯ ಮಾಡುವಂತಿಲ್ಲ. ಒಂದು ದೇವಾಲಯದಲ್ಲಿ ದೇವತಾ ಪ್ರತಿಷ್ಠೆ ಆಗಬೇಕು ಅಂತಾದರೆ ಆ ದೇವರ ನಕ್ಷತ್ರ, ಅದೇ ರೀತಿ ಅಲ್ಲಿಯ ತಂತ್ರಿಗಳ ನಕ್ಷತ್ರ ಮತ್ತು ಅಲ್ಲಿಯ ಯಜಮಾನ ಅಂದರೆ ಕ್ಷೇತ್ರೇಶನ ನಕ್ಷತ್ರ, ಈ 3 ನಕ್ಷತ್ರಕ್ಕೂ ಕೂಡ ತಾರಾನುಕೂಲ ಬರುವಂಥ ಮುಹೂರ್ತವನ್ನೇ ತೆಗಿಬೋದು ಅಂತ ವಿಧಿ ಇದೆ. ಇಲ್ಲದಿದ್ದರೆ ಅದು ಕಂಟಕ ತಪ್ಪಿದ್ದಲ್ಲ. ಆ ಸಂದರ್ಭದಲ್ಲಿ ನಾವು ಗುರುಮೌಢ್ಯದಲ್ಲಿ ರಾಜಿ ಮಾಡಿಕೊಳ್ಳುವಂತಿಲ್ಲ, ಗುರುಮೌಢ್ಯದಲ್ಲಿ ದೇವತಾ ಪ್ರತಿಷ್ಠೆ ಮಾಡುವಂತಿಲ್ಲ. ಆದರೆ ಶುಕ್ರಮೌಢ್ಯದಲ್ಲಿ ಅತ್ಯಂತ ಅನಿವಾರ್ಯವಾಗಿದ್ದಲ್ಲಿ ನಾವು ಆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ವಿವಾಹವನ್ನು ನಡೆಸುವುದು ಕೂಡ ನಿಷಿದ್ಧವಲ್ಲ ಅಂತ ನಮಗೆ ಶಾಸ್ತ್ರ ಉಲ್ಲೇಖಿಸಿದೆ. ಹಾಗಾದರೆ ಪ್ರತಿಯೊಂದು ದೇವರಿಗೂ, ಉದಾಹರಣೆಗೆ ಶ್ರವಣ ನಕ್ಷತ್ರ ಅಂದರೆ ಅದು ವಾಮನನ ನಕ್ಷತ್ರ ಅಂತ ಉಂಟು, ಪುನರ್ವಸು ಅಂದರೆ ಶ್ರೀರಾಮನ ನಕ್ಷತ್ರ, ರೋಹಿಣಿ ಅಂದರೆ ಕೃಷ್ಣನ ನಕ್ಷತ್ರ. ಹಾಗಾದರೆ ಪ್ರತಿಯೊಬ್ಬ ದೇವರಿಗೊಂದು ನಕ್ಷತ್ರ ಇದೆ. ಆ ನಕ್ಷತ್ರ ಮತ್ತು ತಂತ್ರಿಗಳ ನಕ್ಷತ್ರ ಮತ್ತು ಶಿಲೆ ಮುಕ್ತೇಶ್ವರ ಯಾರಿದ್ದಾರೆ ಪವಿತ್ರ ಬಾಣಿ, ಅವರ ನಕ್ಷತ್ರವು ಅದಕ್ಕಷ್ಟು ಗುರುಬಲ ಬರಬೇಕು. ಗುರುಬಲ ಇಲ್ಲದಿದ್ದರೆ ದೇವತಾ ಪ್ರತಿಷ್ಠೆ ಇಲ್ಲ. ಅದನ್ನು ತಾವು ಸ್ಪಷ್ಟಪಡಿಸಿದ್ರಿ. ಮತ್ತೊಂದು ದೇವತಾ ಪ್ರತಿಷ್ಠೆ ಸಾಕಷ್ಟು ಪೂರ್ವ ನಿಯೋಜಿತ ಆಗದ ಕಾರಣ ನಮಗೆ ಮೌಢ್ಯದ ಕಾಲದಲ್ಲಿ ಆಗಬೇಕು ಅಂತ ಹಠ ಏನಿಲ್ಲ. ಇನ್ನು ಮುಹೂರ್ತಗಳೇ ಇಲ್ಲ, ಆ ಸಂದರ್ಭದಲ್ಲಿ ಮಾತ್ರ ಶುಕ್ರಮೌಢ್ಯವನ್ನು ಗಮನಿಸಬಹುದು ಅಂತ ತಾವು ಅಪ್ಪಣೆ ಕೊಡಿಸ್ತೀರಿ. ಈಗ ಶಾಸ್ತ್ರ ಹಾಗೆ ಹೇಳುತ್ತದೆ ಅಂತ. ಇನ್ನೊಂದು ಇದಕ್ಕೆ ಸ್ವಲ್ಪ ಹತ್ತಿರ ಉಂಟು ತಂತ್ರಿಗಳೇ, ನಾನು ನಿಮ್ಮ ಹತ್ರ ಪ್ರಶ್ನಿಸುವುದು, ನಮ್ಮಲ್ಲಿ ಚಾಂದ್ರಮಾನ ಮತ್ತು ಸೌರಮಾನ ಅಂತ ಉಂಟು. ಈಗ ನೀವು ತಾಂತ್ರಿಕ ವಿಧಿವಿಧಾನಗಳಲ್ಲಿ ಪಂಚಾಂಗದಲ್ಲಿ ಸೌರಮಾನವನ್ನು ಹೆಚ್ಚು ನೀವು ಇದು ಮಾಡುವಂತಹದ್ದು, ಚಾಂದ್ರಮಾನವನ್ನು ಅಂತ ಎನ್ನುವಂಥದ್ದು. ಯಾಕಂದರೆ ಉದಾಹರಣೆಗೆ ಶ್ರಾವಣ ಮಾಸ ಅಥವಾ ಆಷಾಢ ಮಾಸ, ಕರ್ಕಾಟ ಮಾಸ, ಇದು ಒಂದು ಸಮಾಜದಲ್ಲಿ ಚಾಂದ್ರಮಾನದ ಬಳಕೆ, ಒಂದು ಸಮಾಜದಲ್ಲಿ ಸೌರಮಾನದ ಬಳಕೆ. ಈ ಶುಭ ಶೋಭನಾದಿಗಳ ಬಳಕೆ ಸಾಧಾರಣ ಯಾವ ಮಾಸವನ್ನು ಹೆಚ್ಚು ತಾವು ಆಧರಿಸ್ತೀರಿ? ನಮ್ಮ ಧಾರ್ಮಿಕ ವಿಧಿವಿಧಾನಗಳಿಗೆ, ಕ್ಷೇತ್ರಾದಿ ಕಾರ್ಯಗಳಿಗೆ ನಮಗೆ
ಉಲ್ಲೇಖಿಸಿರುವಂಥದ್ದು ಉತ್ತರಾಯಣ ಅಂತಲೇ ವಿಧಿಸಿದ್ದು. ಉತ್ತರಾಯಣದಲ್ಲಿ ದೇವತಾ ಪ್ರತಿಷ್ಠೆಗಳೆಲ್ಲ ನಡಿಬಹುದು ಅಂತ. ದಕ್ಷಿಣಾಯನದಲ್ಲಿ ಮತ್ತು ಅಷ್ಟಬಂಧ ಬ್ರಹ್ಮಕಲಶ, ಚೈತನ್ಯ ಕಲಶ ಇಂಥದ್ದೆಲ್ಲ ನಡೀಲಿಕ್ಕೆ ಅವಕಾಶ ಇದೆ. ಆಗ ಉತ್ತರಾಯಣ ಮತ್ತು ದಕ್ಷಿಣಾಯನವನ್ನು ಲೆಕ್ಕ ಮಾಡುವಾಗ ನಮ್ಮ ತಾಂತ್ರಿಕವಾಗಿರುವಂಥ ವಿಧಿವಿಧಾನಕ್ಕೆ ಎಲ್ಲದಕ್ಕೂ ಕೂಡ ಅದು ಋಗ್ವೇದೀಯವಾಗಿರುವಂಥ ಆಚರಣೆಯೂ ಕೂಡ ಆಗಿರುವ ಕಾರಣ ನಾವು ಸೌರಮಾನವನ್ನೇ ಅವಲಂಬಿಸಿಕೊಳ್ಳುವಂಥದ್ದು. ಆ ಸೌರಮಾನದ ಪದ್ಧತಿ ಏನಿದೆ ಅದನ್ನು ನಾವು ಅವಲಂಬಿಸಿಕೊಂಡು ಬರ್ತೇವೆ. ಹಾಗೆಂದು ಈಗ ನಾವು ಇದು ದೇವಾಲಯಕ್ಕೆ ಆ ರೀತಿಯ ವಿಧಿಗಳಿದ್ದರೆ, ಇನ್ನು ನಮ್ಮ ಧಾರ್ಮಿಕವಾಗಿರುವಂಥ ಆಚರಣೆಗಳಲ್ಲಿ ದೇವಾಲಯ ಮಾತ್ರ ಅಲ್ಲ, ದೈವಾಲಯಗಳಿವೆ, ಮಂದಿರಗಳಿವೆ, ಕಟ್ಟೆಗಳಿವೆ. ನಾಗನನ್ನು ನಾವು ಕಟ್ಟೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತೇವೆ. ಇಂಥದ್ದು ದಕ್ಷಿಣಾಯನ ಕಾಲದಲ್ಲಿ ಇರುವಂಥ ಯೋಗ್ಯ ಮುಹೂರ್ತದಲ್ಲಿ ಮಾಡಬಾರ್ದು ಅಂತ ಇಲ್ಲ, ಅದನ್ನು ಸರಿಯಾಗಿ ಗಮನಿಸಿಕೊಂಡು ಮಾಡ್ಬೋದು. ಆದರೂ ಕೂಡ ಅದು ಕೂಡ ರೂಢಿಯಲ್ಲಿ ಬಂದಿದೆ. ಎಲ್ಲ ಸಮಾಜ ಬಾಂಧವರು ಎಲ್ಲರೂ ಕೂಡ ನಮ್ಮಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಉತ್ತರಾಯಣದಲ್ಲೇ ಮಾಡಬೇಕು ಅಂತ ಹೇಳುವಂಥ ಅಪೇಕ್ಷೆಯನ್ನು ಮುಂದೆ ಇಡ್ತಾರೆ. ಅತ್ಯಂತ ಅನಿವಾರ್ಯತೆ ಇರುವವರಿಗೆ ನಾವು ಈ ವಿಚಾರವನ್ನು ಅರ್ಥವಿಸಿ ಹೇಳಿದ ನಂತರ ಅವರು ಅತ್ಯಂತ ಅನಿವಾರ್ಯವಾಗಿ ಮಾಡಬೇಕಾಗ್ತದೆ. ಉದಾಹರಣೆಗೆ ಒಂದು ಕಡೆಯಲ್ಲಿ ನಾಗನ ಜೀರ್ಣೋದ್ಧಾರಕ್ಕೆ ಪ್ರಾರಂಭ ಮಾಡಿಯಾಗಿದೆ, ಅವರ ಮಗಳ ಮದುವೆ ನಿಶ್ಚಯ ಆಗಿದೆ, ಆದರೆ ಅವರಿಗೆ ನಾಗ ಪ್ರತಿಷ್ಠೆ ಆಗದೆ ವಿನಃ ಮಗಳ ವಿವಾಹವನ್ನು ನೆರವೇರಿಸಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ಆ ಸಂದರ್ಭದಲ್ಲಿ ಅವರು ನಮ್ಮ ಹತ್ರ ಏನು ಮಾಡೋದು, ನನಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳುವಾಗ ನಾವು ಅವರಿಗೆ ವಿಷಯವನ್ನು ಅರ್ಥವಿಸಿ ಹೇಳಿ ಜ್ಯೋತಿಷ್ಯರನ್ನು ಕೂಡ ಸೇರಿಸಿಕೊಂಡು ಯೋಗ್ಯವಾಗಿರುವಂಥ ಮುಹೂರ್ತದಲ್ಲಿ ದಕ್ಷಿಣಾಯನ ಕಾಲದಲ್ಲಿಯೂ ಕೂಡ ನಾಗ ಪ್ರತಿಷ್ಠೆ ಎಲ್ಲ ಮಾಡಿದ್ದಿದೆ. ಆದರೆ ಎಲ್ಲಿಯೂ ಕೂಡ ನಾವು ಮತ್ತು ದೇವತಾ ಪ್ರತಿಷ್ಠೆ, ದೇವಾಲಯದ ಪ್ರತಿಷ್ಠೆಗಳು ಅದು ಉತ್ತರಾಯಣ ಕಾಲದಲ್ಲಿ ನಡೀತದೆ. ಅದು ಮಾತ್ರ ಅಲ್ಲ, ಉತ್ತರಾಯಣ ಕಾಲದಲ್ಲಿಯೂ ಕೂಡ ಮುಹೂರ್ತಗಳಲ್ಲಿ ಕೂಡ ಶಾಸ್ತ್ರ ಪಕ್ಷಬಲವನ್ನು ಸೂಚಿಸ್ತದೆ. ನಾವು ಕೃಷ್ಣ ಪಕ್ಷದಲ್ಲಿ ಇರುವಂಥ ಮುಹೂರ್ತವನ್ನು ಹೆಚ್ಚಾಗಿ ಸ್ವೀಕರಿಸುವುದಿಲ್ಲ, ಬದಲಾಗಿ ಶುಕ್ಲ ಪಕ್ಷದಲ್ಲಿ ಇರುವಂಥ ಮುಹೂರ್ತವನ್ನು ಶಾಸ್ತ್ರಜ್ಞರು ಕೂಡ ಸ್ವೀಕರಿಸ್ತಾರೆ, ದೇವಾಲಯದವರು ಕೂಡ ಸ್ವೀಕರಿಸ್ತಾರೆ. ಈ ರೀತಿಯ ವಿಚಾರಗಳು ಹಲವಿದೆ. ಮತ್ತು ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖಿತವಾಗಿರುವಂಥ ಅಂಶಗಳಲ್ಲಿ ನಾವಿದನ್ನೆಲ್ಲ ಎಲ್ರಿಗೂ ಕೂಡ ಮನದಟ್ಟು ಮಾಡಿಕೊಡಲಿಕ್ಕೆ ಆಗೋದಿಲ್ಲ ವಿನಃ ಅಗತ್ಯ ಬಿದ್ದಲ್ಲಿ ನಾವೀಗ ಅನುಸರಿಸಿಕೊಂಡು ಬರುವಂಥ ವಿಧಿವಿಧಾನಗಳ ಬಗ್ಗೆ ಯಾರೋ ಒಬ್ಬರು ನಮ್ಮನ್ನು ಬೊಟ್ಟು ಮಾಡಿ ನೀವು ಹಾಗೆ ಮಾಡಿರುವುದು ತಪ್ಪು ಎಂಬುದನ್ನು ಸೂಚಿಸುವಂಥ ಸಂದರ್ಭದಲ್ಲಿ ಶಾಸ್ತ್ರದ ಆಧಾರಗಳೇನಿವೆ, ಧರ್ಮಸಿಂಧುವಿನಲ್ಲಿ ನಾವು ಅನುಸರಿಸಿಕೊಂಡು ಬರಬೇಕಾದಂಥ ಆಚರಣೆಗಳಿಗೆ ಯುಕ್ತವಾಗಿರುವಂಥ ಕಾಲವನ್ನು ಕೂಡ ಸೂಚಿಸಿದೆ. ಆ ಕಾಲವನ್ನು ನಾವು ಗಮನಿಸಿಕೊಂಡು ಚರ್ಚೆಯನ್ನು ಮಾಡಬಹುದಾಗಿದೆ. ಆದರೆ ನಾವೆಲ್ಲ ರೂಢಿಯಲ್ಲಿ ಇರುವ ಕಾರಣ ಸಮಾಜದಲ್ಲಿ ಇವತ್ತು ಈ ದೇವತಾ ಕಾರ್ಯವನ್ನು ಮಾಡಿಕೊಂಡು ಬರೋರು ನಿಜವಾಗಿ ಅವರಿಗೆ ಧಾರ್ಮಿಕ ವಿಚಾರ ಏನು ತಿಳಿದಿರುವುದಿಲ್ಲ, ಅವರ ಆಂತರಿಕವಾಗಿ ಭಕ್ತಿ ಮತ್ತು ಶ್ರದ್ಧೆ ಮಾತ್ರ ಇರ್ತದೆ. ಅಂಥವರ ಮನಸ್ಸಿನಲ್ಲಿ ಶುಕ್ರಮೌಢ್ಯ ಕಾಲ ಬೇಡ, ಅದೇ ರೀತಿ ಕೃಷ್ಣ ಪಕ್ಷ ಬೇಡ, ದಕ್ಷಿಣಾಯನ ಬೇಡ ಅಂತಿದ್ದರೆ ಅವರ ಮನಸ್ಸಿಗೆ ನೋವಾಗಬಾರ್ದು ಎಂಬ ನೆಲೆಯಲ್ಲಿ ನಾವು ಕೂಡ ಅವರ ಮನಸ್ಸಿಗೆ ಒಪ್ಪುವ ರೀತಿಯ ಸಮಯವನ್ನು ಸ್ವೀಕಾರ ಮಾಡಿಕೊಳ್ತೇವೆ. ಬಹುಶಃ ಒಳ್ಳೆ ಮಾಹಿತಿ. ಯಾಕಂದರೆ ಕೃಷ್ಣ ಪಕ್ಷ ಅಂದರೆ ಕ್ಷೀಣಚಂದ್ರ, ಶುಕ್ಲ ಪಕ್ಷ ಅಂದರೆ ವೃದ್ಧಿ ಚಂದ್ರ. ಹಾಗಣ ಚಂದ್ರನ ಬಲ, ಚಂದ್ರ ಮನೋಕಾರಕ. ಹಾಗಾದ ಕಾರಣ ಮನಸ್ಸು ಪ್ರಫುಲ್ಲವಾಗಿರುತ್ತದೆ, ವೃದ್ಧಿ ಹೊಂದುವ ಕಾಲ ಅಂತ ತಾವು ಹೇಳಿದಿರಿ. ನಾನು ಇನ್ನೊಂದು ನಮಗಿರುವಂಥ ಗೊಂದಲ ಏನು ಅಂದರೆ, ಅನೇಕ ನಂಬಿಕೆಗಳು, ಆಚರಣೆಗಳು ಪ್ರಾದೇಶಿಕ ವ್ಯತ್ಯಾಸ. ನೀವು ತೆಂಕಣಕ್ಕೆ ಹೋದರೆ, ದಕ್ಷಿಣ ಕೇರಳಕ್ಕೆ ಹೋದರೆ ಇರುವ ತಾಂತ್ರಿಕತೆ ಬರಬರುತ್ತಾ ಉತ್ತರ ಕೇರಳ, ಕರ್ನಾಟಕ ಪ್ರವೇಶ ಮಾಡುವಾಗ ಕಡಿಮೆ ಆಗ್ತಾ ಬರ್ತದೆ. ನೀವು ತಾಂತ್ರಿಕ ವಿಧಿವಿಧಾನದಲ್ಲಿ ಈಗ ಈ ಪ್ರದೇಶ ತಾಂತ್ರಿಕತೆ ಪ್ರಬಲವಾಗಿರುವಂಥ, ಉದಾಹರಣೆಗೆ ಎಲ್ಲ ಬಹುತೇಕ ತಂತ್ರಿಗಳು ಕೇರಳೀಯ ಸಂಪ್ರದಾಯ. ಅದೇ ನಾವು ಉಡುಪಿಯಿಂದ ಆಚೆ ಹೋಗುವಾಗ ಅಥವಾ ಮಲೆನಾಡಿಗೆ ಹೋಗುವಾಗ ಈ ತಾಂತ್ರಿಕತೆಯ ಬಿಗಿ ಕಡಿಮೆ ಆಗ್ತದೆ. ಈ ಪ್ರಾದೇಶಿಕ ವ್ಯತ್ಯಾಸಗಳ ಬಗೆಗೆ ನೀವು ಒಂದು ಮಾಹಿತಿ ಕೊಟ್ಟರೆ ಒಳ್ಳೆಯದು. ನಮ್ಮ ಶಾಸ್ತ್ರ ದೇಶಾಚಾರಂ ಪ್ರಥಮಂ ಪರಿಕಲ್ಪ್ಯತೆ ಅಂತ ಹೇಳಿತ್ತು. ಅದಾದ ದೇಶದಲ್ಲಿ ಯಾವ ಆಚಾರ ನಡೆದುಕೊಂಡು ಬರ್ತದೆಯೋ ಅದನ್ನು ನೀನು ಪಾಲಿಸಿಕೊಂಡು ಬರಬೇಕು ಅಂತ. ಉದಾಹರಣೆಗೆ ನಾನೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನನ್ನ ವೃತ್ತಿ ಕ್ಷೇತ್ರಕ್ಕೆ ನಾನು 1991 ಇಸ್ವಿಯಲ್ಲಿ ಪದಾರ್ಪಣೆ ಮಾಡಿದ್ದು. ಆ ವರ್ಷ ನಾನು ನಮ್ಮ ಸೀಮೆಯ ಪ್ರಧಾನ ದೇವಾಲಯ ಅಡೂರು ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ನನ್ನ ತಾಯಿಯವರು ಒಗೆದುಕೊಟ್ಟಿದ್ದಂಥ ಬಟ್ಟೆ, ಆ ಬಟ್ಟೆಯನ್ನು ನನ್ನ ಬ್ಯಾಗಲ್ಲಿ ಇರಿಸಿಕೊಂಡು ಹೋಗಿದ್ದೆ. ಅಲ್ಲಿ ಹೋಗಿ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಉಡಬೇಕು ಅಂತೇಳಿ ನಾನು ಅದನ್ನು ತೆಗೆಯುವಂಥ ಸಂದರ್ಭದಲ್ಲಿ ತಂದೆಯವರು ಹೇಳಿದರು, ನೀನು ಅದನ್ನು ತೆಗೆಯುವಂತಿಲ್ಲ, ಇಲ್ಲಿಗೆ ಸಂಬಂಧಪಟ್ಟಂಥ ಚಾಕರಿಯವರಿದ್ದಾರೆ, ಅವರು ಬಟ್ಟೆ ತಂದು ಕೊಡ್ತಾರೆ, ಅದನ್ನು ಉಡಬೇಕು ಅಂತ. ಅದು ಯಾರೆಂದರೆ ಅಗಸರು. ಆ ಅಗಸರು ಆ ಬಟ್ಟೆಯನ್ನು ಒಗೆದು ತರ್ತಾರೆ, ಅದನ್ನು ನಾವು ಉಡಬಹುದು. ಆದರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯೋ ನನ್ನ ಧರ್ಮಪತ್ನಿಯೋ ಒಗೆದುಕೊಟ್ಟಂಥ ಬಟ್ಟೆಯನ್ನು ನಾವು ದೇವಾಲಯದಲ್ಲಿ ಶಾಂತಿ ಮಾಡಿ ಅಂತಿದ್ದೆ, ಅದಕ್ಕೆ ಉಡುವಂತಿಲ್ಲ.
ಇಂಥ ಹಲವು ಜಿಜ್ಞಾಸೆಗಳು ನನ್ನಲ್ಲಿ ಬರುವಾಗ ನಾನು ಇದನ್ನು ತುಂಬ ಅಭ್ಯಾಸ ಮಾಡಿದೆ. ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪ್ರಾದೇಶಿಕವಾಗಿ ಬಹಳ ಪೂರ್ವದಿಂದಲೇ ನಮ್ಮ ಹಿರಿಯರು ಕಟ್ಟುನಿಟ್ಟಾಗಿ ಒಂದು ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಆ ಸಂಪ್ರದಾಯ ವೈರುಧ್ಯವಾಗಿ ನಾವು ಹೋದ ಕೂಡಲೇ ಆ ದೇವರ ಸನ್ನಿಧಿಯಲ್ಲಿ ಅದು ದುರಿತವಾಗಿ ಕಾಣಿಸ್ತದೆ. ಯಾಕೆಂದರೆ ದೇವರು ಕೂಡ ಅದಕ್ಕೆ ಹೊಂದಿಕೊಂಡಿರ್ತಾರೆ ಎಂಬುದು ನನ್ನ ಕಲ್ಪನೆ. ಅಲ್ಲಿ ಆಚಾರಕ್ಕೆ ಹೊಂದಿಕೊಂಡಿರ್ತಾರೆ. ಇಲ್ಲಿ ನಾವು ಸ್ನಾನ ಮಾಡಿ ಆ ಮಡಿ ಬಟ್ಟೆಯನ್ನುಟ್ಟೆ ದೇವಾಲಯದಲ್ಲಿ ಗರ್ಭಗೃಹದೊಳಗೆ ಪ್ರವೇಶಿಸ್ಬೋದು. ಮುಂಬೈಯಲ್ಲಿ ಹೋದ ಕೂಡಲೇ ಅಲ್ಲಿ ಮನೆಯಲ್ಲೇ ಸ್ನಾನ ಮಾಡಿಕೊಂಡು ಅವರು ಬಟ್ಟೆಯನ್ನು ಉಟ್ಟುಕೊಂಡು ಶರ್ಟನ್ನು ಹಾಕಿಕೊಂಡು ಬಂದು ಅವರು ದೇವರ ಪೂಜೆಯನ್ನು ಮಾಡ್ತಾರೆ. ಅಲ್ಲಿ ದೇವರೇನು ಕೋಪಿಸಿಕೊಳ್ಳುವುದಿಲ್ಲ. ಆದರೆ ಇಲ್ಲಿ ದೇವರು ಕೋಪಿಸಿಕೊಳ್ತಾರೆ. ಯಾಕೆಂತ ಕೇಳಿದರೆ ಅದು ಇಲ್ಲಿ ಆಚಾರ. ಆ ಪ್ರಾದೇಶಿಕವಾಗಿರುವಂಥ ಆಚಾರಗಳೇನಿವೆಯೋ, ಪದ್ಧತಿಗಳೇನಿವೆಯೋ, ಸಂಪ್ರದಾಯಗಳೇನಿವೆಯೋ ಅದನ್ನು ಪಾಲಿಸಿಕೊಂಡು ಬರಬೇಕಾದ್ದು ಎಲ್ಲ ಆಚಾರ್ಯರ ಕರ್ತವ್ಯ. ಈಗ ನಾವು ಕೂಡ ನಮ್ಮ ವೃತ್ತಿ ಕ್ಷೇತ್ರದಲ್ಲಿ ಕೇರಳೀಯವಾಗಿರುವಂಥ ತಾಂತ್ರಿಕ ವಿದ್ಯೆಯಲ್ಲೇ ದೇವಾಲಯಗಳಾಗಬೇಕೆಂಬ ಕಲ್ಪನೆಯಲ್ಲಿ ನಮ್ಮನ್ನು ದೂರಕ್ಕೆ ಕರೀತಾರೆ. ಈಗ ಉದಾಹರಣೆಗೆ ನಾನೀಗ ಸದ್ಯ ಕುಂದಾಪುರದ ಸಮೀಪ ನಾನೊಂದು ಬ್ರಹ್ಮಕಲಶದಲ್ಲಿ ನಾನು ಭಾಗಿಯಾಗಿದ್ದೆ. ಆಗ ತಾಂತ್ರಿಕವಾಗಿರುವಂಥ ವಿಧಿವಿಧಾನಗಳೆಲ್ಲವೂ ನಮ್ಮದೇ ಆಗಿದ್ದರೂ ಕೂಡ ಆ ಪ್ರದೇಶದಲ್ಲಿರುವಂಥ ಕೆಲವು ಆಚರಣೆಗಳಿವೆ. ಆ ಆಚರಣೆಗಳಿಗೆ ನಾವು ಪರಿಪೂರ್ಣವಾಗಿ ಬೆಲೆಯನ್ನಿಟ್ಟು ಆ ಸಂಪ್ರದಾಯಗಳಿಗೂ ಕೂಡ ಕೊರತೆ ಆಗದ ರೀತಿಯಲ್ಲಿ ನಮ್ಮ ತಾಂತ್ರಿಕವಾಗಿರುವಂಥ ವಿಧಿವಿಧಾನಗಳನ್ನು ಕೂಡ ಜೋಡಿಸಿಕೊಂಡು ನಾವು ಅಲ್ಲಿಯ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಿ ಬಂದಿದ್ದೇವೆ. ಹಾಗಾದರೆ ಒಟ್ಟು ಶಾಸ್ತ್ರ ಮತ್ತು ಧಾರ್ಮಿಕತೆ ಮತ್ತು ಪ್ರಾದೇಶಿಕತೆ, ನಮ್ಮ ಸನಾತನವಾದಂತಹ ನಂಬಿಕೆ, ಇದನ್ನು ಒಟ್ಟು ಒಂದು ಸಮತೂಕದಲ್ಲಿ ಸಮತುಲ್ಯವಾಗಿ ಅನಿಯೋಜ್ಯವಾಗಿ ಹೊಂದಿಸಿಕೊಂಡು ಹೋಗಬೇಕು ಅಂತ ತಮ್ಮ ಅಭಿಪ್ರಾಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಂತ ತಮ್ಮ ಕೊನೆಯ ಸಂದೇಶವನ್ನು ಹೇಳಬೇಕು ಅಂತ ವಿನಂತಿ ಮಾಡ್ತೇನೆ. ಸಮಾಜ ಇವತ್ತು ಧಾರ್ಮಿಕ ಶ್ರದ್ಧೆ, ಭಕ್ತಿ, ವಿಶ್ವಾಸ ಇದೆಲ್ಲವೂ ಕೂಡ ಸಮಾಜದಲ್ಲಿ ಜೀವಂತವಾಗಿದೆ. ಆದರೆ ನಮ್ಮಲ್ಲಿ ಅನುಭವದ ಕೊರತೆಗಳು. ಪ್ರತಿಯೊಬ್ಬನೂ ಕೂಡ ಶಾಸ್ತ್ರವನ್ನು ಅಭ್ಯಸಿಸಬಹುದು, ಅದನ್ನು ಪರಿಪೂರ್ಣವಾಗಿ ಅರ್ಥವಿಸಿಕೊಳ್ಳಬಹುದು. ಯಾಕೆ ಅರ್ಥವಿಸಿಕೊಳ್ಳಬೇಕೆಂದರೆ ಸಮಾಜದಲ್ಲಿ ಅರಿವಿನ ಕೊರತೆಯನ್ನು ದುರುಪಯೋಗಪಡಿಸುವಂಥ ಸಮೂಹ ಇವತ್ತು ಜಾಸ್ತಿ ಆಗ್ತಾ ಇದೆ. ಅದರಿಂದಲಾಗಿ ನಿಷ್ಠೆಯಿಂದ ಕರ್ತವ್ಯ ಮಾಡಿಕೊಂಡು ಬರುವಂಥ ನಾವು ಕೂಡ ಸಮಾಜದ ಎದುರು ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅಂಥ ಪರಿಸ್ಥಿತಿ ದೂರವಾಗಬೇಕು ಅಂತಾದರೆ ನಾವು ಮಾಡುವುದನ್ನು ಮಾತ್ರ ಕಲಿಬೇಕು ಅಂತಿಲ್ಲ. ಉದಾಹರಣೆಗೆ ತಾವೇ ಇದ್ದೀರಿ ಎದುರುಗಡೆ, ಉಜಿರೆ ಅಶೋಕ ಭಟ್ರೆಂದರೆ ಯಕ್ಷಗಾನ ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ತೊಡಗಿಸಿಕೊಂಡವರು. ಆದರೆ ಈಗ ನೀವು ಮಾತನಾಡುವಂಥ ಸಂದರ್ಭದಲ್ಲಿ ನಿಮಗೆ ಜ್ಯೋತಿಷ್ಯ ಮತ್ತು ವೈದಿಕದ ಬಗ್ಗೆಯೂ ಕೂಡ ಪರಿಪೂರ್ಣವಾಗಿರುವಂಥ ಅಭ್ಯಾಸ ಇದೆ ಎಂಬುದು ನಮಗೆ ಅರ್ಥ ಆಗ್ತದೆ. ಆಗ ನೀವು ಯಾಕೆ ಅದನ್ನು ಅಭ್ಯಾಸ ಮಾಡಿದ್ದೀರಿ ಅಂದರೆ ಅದೊಂದು ಗೀಳು. ನಾನು ಎಲ್ಲವನ್ನೂ ಕಲಿಬೇಕು, ಆದರೆ ನಾನು ಮಾಡುವುದನ್ನೇ ಮಾಡಬೇಕು. ನನ್ನ ವಿನಂತಿ ಇಷ್ಟೇ, ದೇವಾಲಯ, ನಮ್ಮ ಧಾರ್ಮಿಕವಾಗಿರುವಂಥ ಆಚರಣೆಗಳು, ಇದರ ಬಗ್ಗೆ ಯಾರೋ ಹೇಳುವುದನ್ನು ಕೇಳುವುದಕ್ಕೆ ಬದಲಾಗಿ ನಾವು ಕೂಡ ಪರಿಪೂರ್ಣವಾಗಿ ಅಭ್ಯಸಿಸಿಕೊಂಡು ತನ್ಮೂಲಕವಾಗಿ ನಮ್ಮ ಸಂಪ್ರದಾಯವನ್ನು ರಕ್ಷಿಸಿಕೊಂಡು ಬರುವಂಥ ಕರ್ತವ್ಯಕ್ಕೆ ಇಂದಿನ ಸಮಾಜ ತಯಾರಾಗಬೇಕೆಂಬುದು ನನ್ನ ವಿನಂತಿ. ವೀಕ್ಷಕ ಬಂಧುಗಳೇ, ಪುತ್ತೂರಿನ ಕಹಳೆ ನ್ಯೂಸಿನವರು ಕುಂಟಾರು ರವೀಶ ತಂತ್ರಿಗಳನ್ನು ನನ್ನ ಮೂಲಕವಾಗಿ ಇವತ್ತು ಸಂದರ್ಶನ ಮಾಡಿದಾಗ ಅತ್ಯಂತ ಅಮೂಲ್ಯವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ಗುರುಮೌಢ್ಯ, ಶುಕ್ರಮೌಢ್ಯ, ರಾಹುಕಾಲ, ಗುಳಿಗಕಾಲ, ಭರಣೀಕೃತಿಕೆ ಮತ್ತು ಪ್ರಾದೇಶಿಕವಾದಂತಹ ನಂಬಿಕೆಯಲ್ಲಿರುವಂತಹ ವ್ಯತ್ಯಾಸಗಳು, ತಾಂತ್ರಿಕತೆಯ ಬಗೆಗೆ, ಭಕ್ತಿಯ ಬಗೆಗೆ, ಶ್ರದ್ಧೆಯ ಬಗೆಗೆ ನಾವು ಅನೇಕ ಸಲ ರೋಚಕವಾದ, ರಂಜಕವಾದಂತಹ ಆಕರ್ಷಣೆಗಳ ಕಡೆಗೆ ನಮ್ಮ ಮನಸ್ಸು ಯುವಜನತೆಯದ್ದು ಸಾಗ್ತಾ ಇದೆ. ನಮ್ಮಲ್ಲಿ ಯುವಜನತೆಯ ಶಕ್ತಿ ಅತ್ಯಂತ ಪ್ರಖರವಾಗಿ, ಸಮೃದ್ಧವಾಗಿ, ಸತ್ವಯುತವಾಗಿದೆ. ಇಂತಹ ಸಂದರ್ಭದಲ್ಲಿ ಇಂತಹ ಧಾರ್ಮಿಕ ಸಂದೇಶಗಳು, ವೈದಿಕ ಸಂದೇಶಗಳು, ಆರಾಧನೆಯ ಕುರಿತಾಗಿ, ನಂಬಿಕೆಯ ಕುರಿತಾಗಿ ನಮಗೆ ಹಿರಿಯರ ಮಾರ್ಗದರ್ಶನ ಬೇಕು. ಸರ್ವಾಧರಣೀಯರಾದಂತಹ ಧಾರ್ಮಿಕ ಮುಂಡಾಳುಗಳು ಮತ್ತು ತಾಂತ್ರಿಕ ನೇತಾರರೂ ಆದ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳು ಅತ್ಯಂತ ಮುಕ್ತವಾಗಿ ಅವರ ಅಮೂಲ್ಯ ಸಮಯವನ್ನು ಕಹಳೆಯ ಜೊತೆಗೆ ಹಂಚಿಕೊಂಡಿದ್ದಾರೆ. ನಾವು ಎಲ್ಲರೂ ವೀಕ್ಷಕರು, ಶ್ರೋತೃಗಳು ಅವರ ಪರವಾಗಿ ರವೀಶ ತಂತ್ರಿಗಳಿಗೆ ಕಹಳೆ ಚಾನಲ್ನ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ತಂತ್ರಿಗಳೇ, ವೀಕ್ಷಕ ಬಂಧುಗಳು ಈ ಸಂದೇಶವನ್ನು ಅಳವಡಿಸಬೇಕು, ಅನುಷ್ಠಾನಿಸಬೇಕು ಅಂತ ಪ್ರಾರ್ಥನೆ ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರ.